ದಯವಿಟ್ಟು ಸ್ವೀಕರಿಸಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಅತಿಥಿಗಳು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಾಡಿನ 80ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪುತ್ತೂರಿನ ಅಭಿವೃದ್ಧಿಯ ಹರಿಕಾರರು ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ತಾಲೂಕು ಆಡಳಿತ ಆಯೋಜನೆ ಮಾಡಿದ ನಂತರ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂಥ ಸಲಾ ವರ್ಗೀಸ್ ಅವರೇ, ಪುತ್ತೂರಿನ ತಹಸೀಲ್ದಾರ್ ಆಗಿರುವಂಥ SP ಕೂಡಲಗಿ ಅವರೇ, ಪುತ್ತೂರಿನ DYSP ಆಗಿರುವಂಥ ಪ್ರಮೋದ್ ಅವರೇ, ನಗರಸಭೆಯ ಕಮಿಷನರ್ ಆಗಿರುವಂಥ ವಿದ್ಯಾ M ಕಾಳೆ ಅವರೇ, ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿರುವಂಥ ಸುರೇಶ್ ಅವರೇ, ವೇದಿಕೆಯ ಮುಂದಿರುವಂಥ ಎಲ್ಲ ನಿವೃತ್ತ ಸೈನಿಕರೇ, ಅಧ್ಯಾಪಕ ವೃಂದದವರೇ, ಸರ್ಕಾರಿ ಅಧಿಕಾರಿಗಳೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಅತ್ಯಂತ ಸಂತೋಷದಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಿಮಗೆಲ್ಲರ ಸ್ವಾತಂತ್ರ್ಯ ದಿನಾಚರಣೆಯ ತುಂಬು ಹೃದಯದ ಶುಭಾಶಯಗಳನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಗಸ್ಟ್ 15 ಇಡೀ ದೇಶ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ನಾವು ಬಹುಶಃ ಅರ್ಧ ಗಂಟೆ 1 ಗಂಟೆಯಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಇದನ್ನು ಆಚರಣೆ ಮಾಡುವ ಮುಖಾಂತರ ಈ ದೇಶಕ್ಕೆ ಜೀವವನ್ನು ಕೊಟ್ಟವರಿಗೆ ಕೃತಜ್ಞತೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದರಲ್ಲಿ 2 ವಿಚಾರಗಳಿದೆ. ಒಂದು, ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನು ನೆನಪಿಸುವ ಜೊತೆಗೆ ನಮ್ಮ ಮುಂದಿನ ಜೀವನ ಹೇಗಿರಬೇಕು, ಮುಂದಿನ ಪೀಳಿಗೆಗೆ ಯಾವ ಪಾಠವನ್ನು ನಾವು ಕೊಡಬೇಕು, ಮುಂದಿನ ಮಕ್ಕಳಿಗೆ ಯಾವ ರೀತಿ ದೇಶದಲ್ಲಿ ನಡ್ಕೊಂಡ್ರೆ ನಾವು 80 ವರ್ಷದಿಂದ ಮುಂದಿನ 20-30 ವರ್ಷದಲ್ಲಿ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋ ನಮ್ಮ ಕನಸು ಏನಿದೆ. ಇವಾಗಲೇ ಹೇಳುವಾಗ ಹೇಳ್ತೀವಿ ನಾವು 5ನೇ ಸ್ಥಾನದಲ್ಲಿದ್ದೀವಿ ಪ್ರಗತಿಯಲ್ಲಿ ಅಂತ. ಆದರೆ ನೀವು ಬೇರೆ ದೇಶಗಳಿಗೆ ನಮ್ಮ ದೇಶವನ್ನು ಹೋಲಿಸಿದ್ರೆ ನಾವು ಸುಮಾರು ಇನ್ನೂ 70-80 ವರ್ಷ ಹಿಂದೆ ಇದ್ದೇವೆ. ಇವತ್ತು ಬೇರೆ ದೇಶ ಅಭಿವೃದ್ಧಿ ಪಥದಲ್ಲಿ ಹೇಗೆ ಸಾಗ್ತದೆ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ದೇಶದಲ್ಲಿ ಮೆಟ್ರೋ ರೈಲುಗಳನ್ನು ಭೂಮಿಯ ಮೇಲೆ ಓಡಿಸುವಂತ ಪ್ರಯತ್ನದಲ್ಲಿ ಇದ್ದೇವೆ. 80 ವರ್ಷದ ಹಿಂದೆ ಬೇರೆ ದೇಶಗಳಲ್ಲಿ ಮೆಟ್ರೋ ರೈಲುಗಳನ್ನು ನೆಲದ ಅಡಿಯಲ್ಲಿ ಓಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಾವೀಗ ಭೂಮಿಯ ಮೇಲೆ ರೈಲುಗಳನ್ನು ಓಡಿಸುವ ಪ್ರಯತ್ನದಲ್ಲಿ ನಮ್ಮ ದೇಶ ಇದೆ. ಅಭಿವೃದ್ಧಿ ಆಗಲಿದೆಯಾ? ಅಭಿವೃದ್ಧಿ ನಮ್ಮ ದೇಶ ಆಗಿದೆ. ನಾವು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಬಹುದು. ಯಾಕಂದ್ರೆ ಆ ಬಾಕಿ ದೇಶಗಳು ಇವತ್ತು 240-250 ವರ್ಷದಿಂದ ಸ್ವಾತಂತ್ರ್ಯವನ್ನು ಆರಂಭಿಸಿ ಮಾಡಿಕೊಂಡು ಅವರ ಉತ್ಪಾದನೆಯನ್ನು ಅವರ ಬಳಕೆಗೆ ಉತ್ಪಾದನೆಯನ್ನು ಮಾಡಿದ್ದಾರೆ. ಆರ್ಥಿಕ ಪರಿಸ್ಥಿತಿಯನ್ನು ಅವರಿಗೆ ತೊಡಗಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಸಿಕ್ಕಿರುವಂಥದ್ದು ಬರೀ 80 ವರ್ಷ ಮಾತ್ರ. ಈ 80 ವರ್ಷದ ಹಿಂದಿನ ನಮ್ಮ ಎಲ್ಲ ಆರ್ಥಿಕ ಪರಿಸ್ಥಿತಿ ಏನಿತ್ತು ಅದನ್ನೆಲ್ಲ ಬ್ರಿಟಿಷರು ತಗೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದಾರೆ.
ಅದಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಅಭಿವೃದ್ಧಿಗೆ ನಾವು ಈಗ ಹೆಮ್ಮೆ ಪಡುವಂತಹ ಸಂಗತಿ. ನಾವು ಅಭಿವೃದ್ಧಿಯಲ್ಲಿ ಮುಂದಿನ ಪರಿಸ್ಥಿತಿ ನಾವು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಇದರ ಜೊತೆಗೆ ನಾವು ಕೆಲವರನ್ನು ಇವತ್ತು ನೆನಪಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಮಹಾತ್ಮ ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇಂತಹ ವೀರರನ್ನು ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನು ಕೂಡ ನೆನಪಿಸಿಕೊಳ್ಳುವಂತ ಅವಶ್ಯಕತೆ ಇದೆ. ಇದರ ಜೊತೆಗೆ ಎಷ್ಟೋ ಜನ ತಮ್ಮ ಜೀವವನ್ನು ಈ ದೇಶಕ್ಕಾಗಿ ಅವರ ಜೊತೆಯಲ್ಲಿ ಬಲಿದಾನವನ್ನು ಮಾಡಿರ್ಬೋದು. ನಾವು ಏನ್ ಮಾಡಬೇಕಿದೆ, ಇವರು ಕೊಟ್ಟಂತ ಪಾಠಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅನುಸರಿಸುವಂತ ಅವಶ್ಯಕತೆ ಇದೆ. ಉತ್ತಮ ಶಿಕ್ಷಣ, ಸತ್ಯನಿಷ್ಠೆ, ಪರಿಶ್ರಮ, ಉತ್ತಮ ನಾಗರಿಕರ ಲಕ್ಷಣಗಳನ್ನು ಹೊಂದುವುದು, ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ನಿರ್ವಹಿಸುವಂತಹ ಕೆಲಸಗಳನ್ನು ಮಾಡಿದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನಾವು ಕಳೆದ ವರ್ಷಗಳಲ್ಲಿ ಭಾರತ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಮುಂದುವರೆದಿದೆ. ಇನ್ನೂ ನಾವೆಲ್ಲ ಶ್ರಮಿಸಿ ಮುಂದಿನ ಪೀಳಿಗೆ ಇದನ್ನು ಮುಂದುವರಿಸಿದ್ರೆ ಈ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಯುವ ಜನರು ದೇಶದ ಭವಿಷ್ಯ. ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ನಿಮಗೆಲ್ಲ ಗೊತ್ತಿದೆ ಈ ದೇಶ, ರಾಜ್ಯ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಪುತ್ತೂರಿನ ಅಭಿವೃದ್ಧಿಗಳ ಬಗೆಗಳು ಕೂಡ ನಿಮಗೆ ಗೊತ್ತಿದೆ. ಪುತ್ತೂರಿನಲ್ಲಿ ಹಲವು 10 ಯೋಜನೆಗಳು ಬಂದಿರುವಂತದ್ದು. ಈ ಪುತ್ತೂರಿಗೆ ಮಹತ್ವವಾದ ಯೋಜನೆ, ಅದರಲ್ಲಿ ಕುಡಿಯುವ ನೀರಿನ ಯೋಜನೆ. ಅದಕ್ಕೆ ಸುಮಾರು 1,006 ಕೋಟಿ ರೂಪಾಯಿ ಈವಾಗಲೇ ಬಂದು ಮುಂದಿನ ಡಿಸೆಂಬರ್ಗೆ ನಮಗೆಲ್ಲರಿಗೂ ಕುಡಿಯುವ ನೀರು, ಇಷ್ಟರೊಳಗೆ ನಾವು ಕುಡಿತಾ ಇರುವಂತದ್ದು ಬೋರ್ವೆಲ್ ವಾಟರ್ ಅನ್ನು ನಾವು ಕುಡಿತಾ ಇರ್ತೀವಿ. ಇನ್ನು ಮುಂದೆ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಅನ್ನು ಕೊಡುವಂತಹ ಕೆಲಸ, ಬೈ ಡಿಸೆಂಬರ್ಗೆ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಕೊಡುವಂತಹ ಕೆಲಸಗಳು ಈ ಪುತ್ತೂರಿನಲ್ಲಿ ಆಗ್ತದೆ. ಆನಂತರ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದಿರುವಂತದ್ದು. ಇಡೀ ಎಷ್ಟು ಹಲವು ವರ್ಷಗಳ ನಮ್ಮ ಬೇಡಿಕೆ ಇತ್ತು, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇವಾಗಲೇ ಬಂದಿದೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ವರ್ಷ ಆದರೂ ನಮಗೆ ಮೆಡಿಕಲ್ ಕಾಲೇಜ್ ಒಂದು ಕಡೆ ಕೂಡ 2 ಡಿಸ್ಟಿಕ್ ಅಲ್ಲಿ ನಮಗೆ ಪಡೆಕೊಳ್ಳುವಂತ ಕೆಲಸಗಳು ಆಗಿರಲಿಲ್ಲ. ಆದರೆ ಸುಮಾರು 1,000 ಕೋಟಿಯ ಅನುದಾನ ಬರುವ ಮುಖಾಂತರ ಪುತ್ತೂರಿನ ಬನ್ನೂರಿನಲ್ಲಿ ದೊಡ್ಡ ಮೆಡಿಕಲ್ ಕಾಲೇಜ್ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿದೆ. ಅದರ ಜೊತೆಯಲ್ಲಿ ಫಾರ್ಮಸ್ಯೂಟಿಕಲ್ ಕಾಲೇಜ್ ಬರಲಿಕ್ಕಿದೆ, ಆಯುರ್ವೇದಿಕ್ ಕಾಲೇಜ್ ಬರಲಿಕ್ಕಿದೆ, ನರ್ಸಿಂಗ್ ಕಾಲೇಜ್ ಬರಲಿಕ್ಕಿದೆ, ಡೆಂಟಲ್ ಕಾಲೇಜ್ ಬರಲಿಕ್ಕಿದೆ. ಸುಮಾರು 25,000ಕ್ಕಿಂತ ಹೆಚ್ಚು ಹೊರಗಿನ ಮಕ್ಕಳು ಮುಂದಿನ ದಿವಸಗಳಲ್ಲಿ ಪುತ್ತೂರಿಗೆ ಬರಲಿಕ್ಕಿದ್ದಾರೆ. ಬರುವ ಅಕಾಡೆಮಿಕ್ ಇಯರ್ಗೆ ಉಪ್ಪಿನಂಗಡಿಯಲ್ಲಿ ಪಶುವೈದ್ಯಕೀಯ ಕಾಲೇಜು ಕೂಡ ಆರಂಭ ಆಗಲಿಕ್ಕಿದೆ. ಸುಮಾರು 1,500ರಿಂದ 2,000 ಮಕ್ಕಳು ಅಲ್ಲಿಗೆ ಬರಲಿಕ್ಕೆ ಇದೆ. 25,000 ಮೆಡಿಕಲ್ ಕಾಲೇಜ್, 25,000 ಮಕ್ಕಳು, ಅವರ ಪೋಷಕರು, ಬೇರೆ ಬೇರೆ ಕಂಪನಿಯವರು, ಟೀಚಿಂಗ್ ಫ್ಯಾಕಲ್ಟೀಸ್ ಇವರೆಲ್ಲ ಬಂದ್ರೆ ಏನಾಗ್ತದೆ? ಒಂದು ಕಡೆ ಪುತ್ತೂರಿನಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ. ಸುಮಾರು ಕನಿಷ್ಠ 12,000 ಜನರಿಗೆ ಪುತ್ತೂರಿನಲ್ಲಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತದೆ. ನಾವು ಯಾವಾಗಲೂ ಅಭಿವೃದ್ಧಿ ಪರವಾಗಿ ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಈ ಅಭಿವೃದ್ಧಿ, ನಮ್ಮ ಪುತ್ತೂರು ಇಡೀ ದೇಶ ಅಭಿವೃದ್ಧಿ ಆಗ್ಬೇಕಿದ್ರೆ ನಮ್ಮಂತ ರಾಜಕೀಯದವರು ಭಾಷಣ ಕೊಟ್ಟರೆ ಖಂಡಿತ ಆಗ್ಲಿಕ್ಕಿಲ್ಲ. ಯಾರಾದರೂ ಕೂತ್ಕೊಂಡು ಆದೇಶವನ್ನು ಮಾಡಿ ಈ ದೇಶವನ್ನು ಅಭಿವೃದ್ಧಿ ಮಾಡ್ತೇನೆ ಅಂತ ಖಂಡಿತ ಸಾಧ್ಯ ಇಲ್ಲ. ಈ ದೇಶ ಅಭಿವೃದ್ಧಿ ಆಗ್ಬೇಕಿದ್ರೆ, ನಮ್ಮ ಮಕ್ಕಳು ಅಭಿವೃದ್ಧಿ ಆಗ್ಬೇಕಿದ್ರೆ ಅವರಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡುವ ಮುಖಾಂತರ ಈ ಸಾಧನವನ್ನು ಮಾಡಬಹುದೇ ಹೊರತು ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸುಮಾರು 3,600 ಕೋಟಿ ರೂಪಾಯಿಗಳನ್ನು KPSC ಮಾದರಿಯ ಶಾಲೆಗಳನ್ನು ಆರಂಭ ಮಾಡಬೇಕು. ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 4 KPSC ಮಾದರಿಯ ಶಾಲೆಗಳು ಈಗಲೇ ಆರಂಭ ಮಾಡಲಿಕ್ಕೆ ಅನುಮತಿಗಳು ಬಂದಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ, ಕನ್ನಡ ಬೇಡ ಅಂತ ನಾನು ವಿರೋಧ ಮಾಡುವುದಿಲ್ಲ, ತುಳು ಬೇಡ ಅಂತ ನಾನು ವಿರೋಧ ಮಾಡುವುದಿಲ್ಲ. ಆದರೆ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್ ಮತ್ತೆ ಡಾಕ್ಟರ್ ಆಗುವಂತ ಕನಸುಗಳನ್ನು ಕಾಣಬೇಕು. ಆದರೆ ಮಾತ್ರ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗ್ತದೆ, ನಿಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ, ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೇ ವಿಚಾರಗಳಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಹೇಳುವಂಥದ್ದು ಎಲ್ಲ ಪೋಷಕರಿಗೆ, ಎಲ್ಲ ಸಾರ್ವಜನಿಕರಿಗೆ, ಇವತ್ತು ನಾವು ಬೇರೆ ಬೇರೆ ಕೆಲಸ ಉದ್ಯೋಗವನ್ನು ಮಾಡ್ತಾ ಇರ್ಬೋದು.
ನಾವಿನ್ನು ಇಂಜಿನಿಯರ್ಗಳು ಡಾಕ್ಟರ್ಗಳು ಖಂಡಿತ ಆಗ್ಲಿಕ್ಕಿಲ್ಲ ಈ ಸಮಾಜದಲ್ಲಿ. ಆದರೆ ನಮ್ಮ ಮಕ್ಕಳು ಇಂಜಿನಿಯರು ಡಾಕ್ಟರ್ಗಳಿಂದ ವಂಚಿತರಾಗಬಾರ್ದು. KPS IAS ದೊಡ್ಡ ದೊಡ್ಡ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುವಲ್ಲಿ ಅವರು ವಂಚಿತರಾಗಬಾರ್ದು. ನಾವು ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಗಾರ್ಬೆನಲ್ಲಿ ಕೆಲಸ ಮಾಡಬಹುದು, ಬೇರು ಬೀಜದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿರ್ಬೋದು. ಆದರೆ ನಮ್ಮ ಮಕ್ಕಳನ್ನು ಕೂಡ ಕಾರು ಡ್ರೈವರ್ಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಆದರೆ ನಮ್ಮ ಮಕ್ಕಳನ್ನು ಕೂಡ ನೀವು ಅದೇ ಉದ್ಯೋಗಕ್ಕೆ ತಳ್ಳಿದ್ರೆ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತೀರಾ ಆಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನಾವು 10-15 ನಿಮಿಷ ಸ್ವಾತಂತ್ರ್ಯ ಭಾಷಣವನ್ನು ಮಾಡಿ ನಾವು ಮನೆಗೆ ಹೋಗಿ ಸ್ವೀಟನ್ನು ತಿಂದು ಮಲಗಿದ್ರೆ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಯಿಂದ ಈ ದೇಶಕ್ಕೆ ಬಲಿದಾನ ಮಾತ್ರವನ್ನು ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಒಂದು ಕಡೆಯಿಂದ ಅವರು ಕೊಟ್ಟಂತ ಮಾತುಗಳನ್ನು ಪಾಲಿಸುವಂತ ಕೆಲಸವನ್ನು ನಮ್ಮ ಜೀವನದಲ್ಲಿ ಮಾಡಬೇಕು. ಇನ್ನೊಂದು ಕಡೆಯಿಂದ ನಮ್ಮ ಮಕ್ಕಳಿಗೆ ಯಾವಾಗ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತೀರಾ, ಇಲ್ಲಿ ಅಧಿಕಾರಿಗಳನ್ನು ನೀವು ನೋಡಬಹುದು. ಇಂಥ ಅಧಿಕಾರಿಗಳನ್ನಾಗಿ ನಮ್ಮ ಮಕ್ಕಳನ್ನು ಇಲ್ಲ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಮಾಡ್ತೀರಾ, ಆಗ ಮಾತ್ರ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಹೇಳಿ ಪುತ್ತೂರಿನ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸಗಳು ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಇವತ್ತು ವ್ಯವಸ್ಥಿತವಾದ ಗ್ರೌಂಡ್ ನಿರ್ಮಾಣ ಆಗಲಿಕ್ಕೆ ನಮ್ಮ ಮುಂಡೂರಿನಲ್ಲಿ ಸುಮಾರು 15 ಎಕರೆ ಜಾಗವನ್ನು ನಿಗದಿ ಮಾಡಿದ್ದೇವೆ. ಅದರ ಜೊತೆಯಲ್ಲಿ RTO ಟ್ರ್ಯಾಕ್ ಅನ್ನು ಮಾಡುವಂತಹ ಕೆಲಸವನ್ನು ಕೂಡ ಪುತ್ತೂರಿನಲ್ಲಿ ನಮ್ಮ 4 ವಿಧಾನಸಭಾ ಕ್ಷೇತ್ರದವರು ಇವತ್ತು ಲೈಸೆನ್ಸ್ಗಳನ್ನು ಮಾಡಬೇಕಿದ್ರೆ ಇನ್ನು ಎಲ್ಲ ಅವರು ನಮ್ಮ ಮುಂಡೂರಿಗೆ ಬರುವಂತಹ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಅಭಿವೃದ್ಧಿ ಪಥದಲ್ಲಿ ಇವತ್ತು ಟೆಂಪಲ್ ಟೂರಿಸಂ ಅನ್ನು ಮಾಡಬೇಕು. ನಮ್ಮಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದೆ. ನಿಮಗೆ ಗೊತ್ತಿದೆ, ನಮ್ಮಲ್ಲಿ ಸಮುದ್ರ ಇದೆ, ನಮ್ಮಲ್ಲಿ ನದಿ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ರೈಲ್ವೆ ಕನೆಕ್ಟಿವ್ ಇದೆ, ಒಳ್ಳೆಯ ಪರಿಸರ ಇದೆ, ಸುಂದರವಾದ ಬೆಟ್ಟ ಗುಡ್ಡಗಳಿದೆ. ಟೂರಿಸಂಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳಿದೆ. 2 ರೀತಿಯ ಟೂರಿಸಂ ಅನ್ನಲ್ಲಿ ಅಭಿವೃದ್ಧಿ ಮಾಡಬಹುದು. ನೀವೆಲ್ಲ ನೋಡಿರ್ಬೋದು, ಇಡೀ ವಿಶ್ವದಲ್ಲಿ ಇರುವಂಥ ಎಲ್ಲ ದೇಶಗಳು ಇವತ್ತು ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ ಅದು ಪ್ರವಾಸೋದ್ಯಮದಲ್ಲಿ. ನಾವು ಇವತ್ತು ಬೇರೆ ದೇಶಗಳಿಗೆ ಹೋಗುವಾಗ ನಮ್ಮಲ್ಲಿದ್ದ ಎಲ್ಲ ದುಡ್ಡನ್ನು ತಗೊಂಡು ಹೋಗ್ತೀವಿ. ಅಮೆರಿಕಕ್ಕೆ ಹೋಗುವ ಮನುಷ್ಯ 25 ಲಕ್ಷಗಳಿಂದ ಕಡಿಮೆ ತಗೊಂಡು ಹೋದ್ರೆ ಅಮೆರಿಕಕ್ಕೆ ಹೋಗಿ ಬರಲಿಕ್ಕೆ ಆಗುವುದಿಲ್ಲ. ಆಗ್ತದ? ಬೇರೆ ದೇಶಕ್ಕೆ ಹೋಗುವಾಗ 3 ಲಕ್ಷ 4 ಲಕ್ಷ ಹೋಗಿ ಆ ದೇಶಕ್ಕೆ ಹೋಗಿ ಕಾಣಿಕೆ ಹಾಕಿ ಬರ್ತಾನೆ. ಯಾಕೆ ಹೋಗ್ತಾನೆ? ಕಣ್ಣಿಂದ ಪೂರ್ತಿ ದೇಶವನ್ನು ನೋಡಬೇಕು, ಅವರ ಚಂದವನ್ನು ನೋಡಬೇಕು ಅಂತ ಹೋಗ್ತಾನೆ. ನಮ್ಮ ದೇಶದಲ್ಲೂ ಬೇಕಾದಷ್ಟು ಇದೆ, ನಮ್ಮ ಕರಾವಳಿಯಲ್ಲೂ ಬೇಕಾದಷ್ಟು ಇದೆ. ಆದರೆ ಯಾಕೆ ನಾವು ಹಿಂದೆ ಉಳಿತೇವೆ? ನಾವೆಲ್ಲ ಚಿಂತನೆ ಮಾಡುವಂಥ ಅವಶ್ಯಕತೆ ಇದೆ ಬಂಧುಗಳೇ. ನಾವೆಲ್ಲ ಆಲೋಚನೆ ಮಾಡಬೇಕು. ನಮ್ಮ ಗುರಿ ಏನೇ, ಧರ್ಮಾಧಾರಿತ ಜನಪ್ರತಿನಿಧಿಗಳ ಆಯ್ಕೆ ಮುಂದಿನ ದಿವಸಗಳಲ್ಲಿ ಆಗಬಾರದು. ನಾನು ಒಂದೇ ಮಾತನ್ನು ಹೇಳುವಂಥದ್ದು, ಅಭಿವೃದ್ಧಿ ಪಥದಲ್ಲಿ ಜನಪ್ರತಿನಿಧಿಗಳ ಆಯ್ಕೆಯನ್ನು ಮುಂದೆ ಮಾಡುವಂಥ ನಿರ್ಧಾರಗಳನ್ನು ಯಾವತ್ತು ಜನಗಳು ತೆಕ್ಕೊಳ್ತಾರ, ಆದರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇಡೀ ವಿಶ್ವದಲ್ಲಿ ದೊಡ್ಡ ಒಂದು ಜಿಲ್ಲೆ, ಟೂರಿಸಂ ಒಂದು ಜಿಲ್ಲೆಯಾಗಿ ಮಾರ್ಪಡುವಂಥ ಕೆಲಸಗಳು ಆಗ್ತದೆ. ನಮ್ಮಲ್ಲಿ ಎಂಥ ದೇವಸ್ಥಾನಗಳಿದೆ, ಒಳ್ಳೆಯ ನಾವೀಗ ಕಾಶಿಗೆ ಹೋಗ್ತೇವೆ, ಬೇರೆ ಬೇರೆ ದೇಶದ ದೇವಸ್ಥಾನಗಳನ್ನು ನೋಡ್ಲಿಕ್ಕೆ ಹೋಗ್ತೇವೆ. ನಮ್ಮಲ್ಲಿ ಸುಬ್ರಹ್ಮಣ್ಯ ಇದೆ, ಧರ್ಮಸ್ಥಳ ಇದೆ, ಕೊಳ್ಳೂರು ಇದೆ, ಮಾಲಿಂಗೇಶ್ವರ ದೇವಸ್ಥಾನ ಇದೆ, ಉಪ್ಪಿನಂಗಡಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಗಳಿದೆ. ಯಾವ ರೀತಿ ಅದನ್ನು ಇಂಟರ್ ಕನೆಕ್ಟ್ ಮಾಡಬಹುದು, ಯಾವ ರೀತಿ ಟೂರಿಸಂ ಡೆವಲಪ್ ಮಾಡಬಹುದು. ಟೂರಿಸಂ ಅನ್ನು ಡೆವಲಪ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಯಾಕೆ IT ಇಂಡಸ್ಟ್ರಿಗಳು ಬರ್ತಾ ಇಲ್ಲ? ಇವತ್ತು ಎಲ್ಲ IT ಇಂಡಸ್ಟ್ರಿಗಳು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಲಿತಂತ ಮಕ್ಕಳನ್ನ ಇಲ್ಲಿ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ಇಲ್ಲಿ ಕಲಿತಂತ ಮಕ್ಕಳು ಸೀದಾ ಹೋಗಿ ಬ್ಯಾಂಗ್ಳೂರಿನಲ್ಲಿ ಕೆಲಸಕ್ಕೆ ಸೇರ್ತಾರೆ. ತಂದೆ ತಾಯಿ ಮಾತ್ರ ಇಬ್ಬರು ಮನೆಯಲ್ಲಿ. ಈಗ ನೀವು ಸನ್ಮಾನ ಮಾಡಿದವರನ್ನು ನೋಡ್ಬೋದು. ಒಬ್ಬರು ಇಡೀ ದೇಶ ಸೇವೆ ಮಾಡಿದವರ ಒಬ್ಬ ಮಗ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾನೆ, ಒಬ್ಬ ಮಗ ಅಮೆರಿಕದಲ್ಲಿ ಕೆಲಸ ಮಾಡ್ತಾನೆ. ತಂದೆ ತಾಯಿ ಇಬ್ಬರು, ನಾನು ನೋಡಿದ ಇಬ್ಬರು ಮಕ್ಕಳು, ಒಬ್ಬ ಅಮೆರಿಕ, ಒಬ್ಬ ಆಸ್ಟ್ರೇಲಿಯಾ. ಬಹುಶಃ ತಂದೆ ತಾಯಿ ಮಾತ್ರ ಇಬ್ಬರು ತೋಟ ನೋಡ್ಕೊಂಡು ಮನೆಯಲ್ಲಿ ಇದ್ದಾರೆ. ಯಾಕೆ? ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ಅವರ ಕ್ವಾಲಿಫಿಕೇಶನ್ಗೆ ಸರಿಯಾಗುವಂತಹ ಕೆಲಸಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾವ IT ಇಂಡಸ್ಟ್ರಿಗಳು ಬರ್ತಾ ಇಲ್ಲ. ಅಮೆರಿಕದಲ್ಲಿಂತ ಮಗ
ಅಲ್ಲಿ 5-10 ಲಕ್ಷ ಸಂಬಳ ಸಿಗಬೇಕಿದ್ರೆ ಹಿ ಮೇ ಬಿ ರೆಡಿ ಟು ವರ್ಕ್ ಫಾರ್ 5 lakhs ಇನ್ ಪುತ್ತೂರ್, ಹಿ ಮೇ ಬಿ ರೆಡಿ ವರ್ಕಿಂಗ್ ಫಾರ್ 5 lakhs ಇನ್ ಮ್ಯಾಂಗ್ಳೂರ್. ಆದರೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ನಮ್ಮ ಧರ್ಮಾಧಾರಿತ ವಿಚಾರಗಳು ಇರುವುದರಿಂದ ಚಿಕ್ಕ ಚಿಕ್ಕ ವಿಚಾರಗಳನ್ನು ಇಲ್ಲಿ ಎಲ್ಲ ನಡೆಯುವಂಥದ್ದು ಧರ್ಮಾಧಾರಿತ ವಿಚಾರಗಳು. ನಾವು ಧರ್ಮ ಬೇಕು, ಆದರೆ ಯಾವತ್ತೂ ನಾವು ಧರ್ಮದ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಹಿಂದೆ ಹಾಕುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಅಭಿವೃದ್ಧಿ ಆಗುವಂಥ ಕೆಲಸಗಳು ಆಗೋದಿಲ್ಲ. ಇದಕ್ಕೆಲ್ಲ ಜನರು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ಆಗಬೇಕಾಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ಪುತ್ತೂರಿನ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡುವಂಥ ಅವಶ್ಯಕತೆ ಇದೆ. ಕಾನೂನಿನ ಬಗ್ಗೆ ನಮ್ಮ DYSP ಅವರು ಹೇಳುವಾಗ ಹೇಳಿದರು, ಕಾನೂನಿನ ಬದಲಾವಣೆಗಳು ಬೇಕಾಗ್ತದೆ ಅಂತ. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಯಾವ ರೀತಿಯ ವಿಚಾರಗಳನ್ನು ಕೈಗೆತ್ತಿಕೊಂಡ್ರು ಕೂಡ, ಕಾನೂನನ್ನು ಕೈಗೆ ಎತ್ತಿಕೊಂಡ್ರು ಕೂಡ ಅವನಿಗೆ ಶಿಕ್ಷೆ ಆಗುವಂಥ ಕೆಲಸಗಳು ಅಲ್ಲಿ ಆಗೋದಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಯಾವ ಕಾನೂನನ್ನು ವಿಡಿಯೋ ಕ್ಯಾಮ್ರಾದಲ್ಲಿ ನಾವು ನೋಡಿದಾಗಲೇ ಅಲ್ಲೇ ಕೊಚ್ಚಿ ಕೊಂದರೂ ಕೂಡ ಅವನಿಗೆ ಶಿಕ್ಷೆ ಆಗುವಂಥದ್ದಿಲ್ಲ. ಹೆದರಿಕೆ ಇಲ್ಲ. ಯಾಕೆ ಹೆದರಿಕೆ ಇಲ್ಲ? ಇದೇ ವಿಚಾರಗಳು ಯಾಕೆ ಬೇರೆ ದೇಶಗಳಲ್ಲಿ ನಡೆಯುವುದಿಲ್ಲ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಕೆಲಸಗಳು ಆಗಬೇಕಿದೆ. ನೀವು ಹೇಳ್ಬೋದು, ನೀವು ಜನಪ್ರತಿನಿಧಿಗಳಿದ್ದೀರಿ, ನೀವು ಶಾಸಕರಿದ್ದೀರಿ, ನೀವು ಕಾನೂನನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮನ್ನು ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದೀವಿ, ನೀವು ಮಾಡಬೇಕು ಅಂತ ಹೇಳ್ಬೋದು. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವ ಆಗ್ಬೋದು. ನಮಗೂ ಮನಸ್ಸಿದೆ, ಕಠಿಣ ಕಾನೂನುಗಳನ್ನು ತರಬೇಕು. ಇವತ್ತು ದುಬೈಯಲ್ಲಿ, ಆಸ್ಟ್ರೇಲಿಯಾದಲ್ಲಿ ಆಗಲಿ, ದುಬೈಯಲ್ಲಿ ಯಾರಾದರೂ ಈ ಥರ ಕೊಲೆ ಮಾಡಿದರೆ ಅವರನ್ನು 2 ನಿಮಿಷದಲ್ಲಿ ಶೂಟ್ ಔಟ್ ಮಾಡ್ತಾರೆ. ನಮ್ಮಲ್ಲಿ ಕೊಲೆ ಮಾಡಿದವನಿಗೆ ಏನಾಗ್ತದೆ? 4 ತಿಂಗಳು 5 ತಿಂಗಳಲ್ಲಿ ಹೊರಗೆ ಬಂದು ಆನಂದ ಇದ್ದವನು ಆನಂದ ಬಾಯಿ ಆಗ್ತಾನೆ ಅಲ್ವಾ? ಇದಕ್ಕೆ ಸರಿಯಾದ ಕಾನೂನುಗಳನ್ನು ತರಬೇಕಿದ್ರೆ ನಾವೆಲ್ಲ ವಿದ್ಯಾವಂತರಾಗಬೇಕು. ನಮ್ಮ ಮಕ್ಕಳು ಎಲ್ಲ ವಿದ್ಯಾವಂತರಾಗಬೇಕು. ನಮ್ಮ ಮನಸ್ಸುಗಳೆಲ್ಲ ಒಂದೇ ಇರಬೇಕು. ನಾವೆಲ್ಲ ಜಾತಿ ಧರ್ಮದ ಬಗ್ಗೆ ವಿಚಾರಗಳನ್ನು ಬೇಡವಾಗಿ ಬಿಡಿಯಾಗಿ ಮಾಡಿದರೆ ಕಾನೂನನ್ನು ತರಲಿಕ್ಕೆ ಕಷ್ಟ ಇದೆ. ನಾನು ಹೇಳ್ಬೋದು, ಅದು ಕೇಂದ್ರ ಸರ್ಕಾರ ತರುವಂಥದ್ದು, ರಾಜ್ಯ ಸರ್ಕಾರ ತರುವಂಥದ್ದು ಅಲ್ಲ ಅಂತ ನಾನು ಕೇಂದ್ರ ಸರ್ಕಾರದ ಮೇಲೆ ಕೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ಬೋದು. ಆದರೆ ನಾನು ಅದನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ನಾವೆಲ್ಲ ಒಂದೇ. ನಮ್ಮ ದೇಶ ಅಂತ ಹೇಳಿದ್ರೆ ನಾವೆಲ್ಲ ಒಂದೇ. ನಾವು ಯಾರ ವಿರೋಧಿಗಳಾಗಬೇಕು ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾವು ಜಾತಿ ಧರ್ಮ, ಆ ಧರ್ಮ, ಈ ಧರ್ಮ, ಇನ್ನೊಂದು ಧರ್ಮ ಅಂತ ಹೇಳಿದ್ರೆ ನಾವು ಒಗ್ಗಟ್ಟಿನಿಂದ ಹೋಗದಿದ್ರೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಯಾವತ್ತು ಒಗ್ಗಟ್ಟು ಇದೆಯಾ ಆವತ್ತು ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ನಾವು ಯಾರನ್ನು ವಿರೋಧಿಸ್ಬೇಕಂತ ಹೇಳಿದ್ರೆ, ಈ ದೇಶವನ್ನು ಯಾರು ವಿರೋಧಿಸ್ತಾನೋ ಅವ ಯಾವ ಧರ್ಮದವರಾಗಲಿ ಅವನನ್ನು ವಿರೋಧಿಸುವಂಥ ಕೆಲಸವನ್ನು ನಾವು ಯಾವತ್ತು ಮಾಡ್ತೇವೆ, ಆಗ ನಮ್ಮ ಹತ್ರಲ್ಲಿ ಒಗ್ಗಟ್ಟು ನಿರ್ಮಾಣವಂಥ ಕೆಲಸವನ್ನು ಆಗ್ತದೆ. ಈ ಸ್ವಾತಂತ್ರ್ಯ ತಂದು ಕೊಟ್ಟಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಹೇಳಿದಂತ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಇವತ್ತೊಂದು ಅಷ್ಟು ಜನರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಲ್ಲೂ ಕೂಡ ನಮ್ಮ ಸೈನಿಕರಿಗೆ, ಮಹಾಯುದ್ಧದಲ್ಲಿ ಭಾಗವಹಿಸಿದಂಥವರಿಗೂ ಕೂಡ ನಾವು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅತ್ಯಂತ ಸಂತೋಷದಿಂದ ಇವತ್ತು ಎಲ್ಲ ಅವರನ್ನು ನೋಡುವಾಗ ನಮಗೆ ಅತ್ಯಂತ ಈ ದೇಶ ಸೇವೆಯನ್ನು ಮಾಡಿದವರಿಗೆ ಅವರನ್ನು ನಾವು ಸ್ವಾತಂತ್ರ್ಯ ದಿವಸದವಾಗ ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಕನಿಷ್ಠ. ಬಾಕಿ ಸಮಯದಲ್ಲಿ ನಮಗೆ ಟೈಮು ಸಿಗುವುದಿಲ್ಲ. ಅವರ ಬೇಡಿಕೆಗಳನ್ನು ಸ್ಪಂದನೆ ಕೊಡಲಿಕ್ಕೂ ನಮಗೆ ಅವಕಾಶ, ನಮಗೆ ಸರಿಯಾದ ವ್ಯವಸ್ಥೆಗಳು ಇರುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ನೋವಿದೆ. ಅವರ ಬೇಡಿಕೆಗಳು ತುಂಬ ನಮ್ಮ ಹತ್ರ ಬರ್ತಾರೆ, ಬೇಡಿಕೆಗಳು ತುಂಬ ಇದೆ. ಈ ದೇಶವನ್ನು ಕಾಯುವವರಿಗೆ ಗೌರವ ಕೊಡುವಂಥದ್ದು, ಈ ರೈತರಿಗೆ ಗೌರವ ಕೊಟ್ಟದ್ದು ಇಡೀ ದೇಶದ ನಮ್ಮ ಪ್ರಜೆಗಳ ಕರ್ತವ್ಯ. ಆ ಸೇವೆಯನ್ನು ಮಾಡಿದವರಿಗೆ ಸನ್ಮಾನ ಮಾಡುವಂಥ ಚಿಕ್ಕ ಒಂದು ಕೆಲಸವನ್ನು ನಾವು ಕೂಡ ಅತ್ಯಂತ ಸಂತೋಷದಿಂದ ಮಾಡ್ತೇವೆ. ಜೊತೆಗೆ ಇವತ್ತು ಪುತ್ತೂರಿನಲ್ಲಿ ಸುಮಾರು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಧ್ವಜವನ್ನು ಆಡಿಸುವಂಥ ಕೆಲಸವನ್ನು ಕೂಡ ಹಾರಿಸಿ, ನನ್ನ ನಗರ ಸಭೆಯ ಮುಖಾಂತರ ಅದನ್ನು ಆಡಿಸುವಂಥ ಕೆಲಸವನ್ನು ಮಾಡಿ ದೇಶದ ಧ್ವಜವನ್ನು ಎತ್ತರದ ಆಡಿಸುವ ಮುಖಾಂತರ ಯುವ ಜನತೆಯಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಈ ಪುತ್ತೂರಿನಲ್ಲಿ ಮಾಡಿದ್ದೇವೆ ಅನ್ನುವ ಮಾತನ್ನು ಹೇಳಿ ಎಲ್ರಿಗೂ ಇನ್ನೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೇ ಜೈ. ಜೋರು ಹಾಕ್ಯಾನ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ. ಅಭಿನಂದನೆಗಳು ಸನ್ಮಾನ್ಯ ಶಾಸಕರಾಗಿರುವಂತ ಅಶೋಕ್ ಕುಮಾರ್ ಕೋಡಿಂಬಾಡಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ, ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವರಣೆಯೇ
ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೇ ಎಂಬ ಕವಿವಾಣಿಯಂತೆ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ಸುರೇಶ್ ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಚಾಲಕರು, ಸಾಂಸ್ಕೃತಿಕ ಸಮಿತಿ ಇವರಿಂದ. ಇದುವರೆಗೂ ಕೂಡ ಮಾನ್ಯ ಶಾಸಕರು ಅವರು ಪ್ರಸ್ತಾಪಿಸಿದಂತೆ ನಮ್ಮ ಒಂದು ಶಿಕ್ಷಣ ಇಲಾಖೆಗೆ ಸುಮಾರು ನಮ್ಮ ತಾಲೂಕಿಗೆ 2 PMC ಶಾಲೆಗಳನ್ನು ಮತ್ತು 3 KPS ಶಾಲೆಗಳನ್ನು ಹಾಗೆಯೇ 6 ADB ಶಾಲೆಗಳನ್ನು ಏಷ್ಯನ್ ಡೆವಲಪ್ಮೆಂಟ್ ಬೋರ್ಡ್ಸ್ ಅಂಥೇಳಿ ಅದು ಸಾಲವನ್ನು ಕೊಟ್ಟಂತಹ ಒಂದು ಸಂಸ್ಥೆ, ಹಾಗೆಯೇ 6 ಕಮ್ಯುನಿಟಿವ್ ಕಾರ್ಪೊರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಥೇಳಿ 6 ಶಾಲೆಗಳನ್ನು ನಮ್ಮ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ. ಅದಕ್ಕೆ ಏನು ಕಮ್ಯುನಿಟಿವ್ ಕಾರ್ಪೊರೇಟಿವ್ CCSR ಫಂಡ್ ಏನಿದೆ, ಪ್ರತಿಯೊಂದು ಶಾಲೆಗೂ ಕೂಡ 10 ಕೋಟಿ ಹಣವನ್ನು ವ್ಯಯ ಮಾಡ್ತಾರೆ. ಅದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ವ್ಯಯ ಮಾಡೋದಿಲ್ಲ. ಏನು CCR ಫಂಡ್ ಇದೆ ಆ ಮುಖಾಂತರನೇ ಕೊಡುವಂಥದ್ದು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ, ಹಾಗೆಯೇ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಪಾಧ್ಯಕ್ಷರು, ನಮ್ಮ ಇಲಾಖೆಯ ಉಪನಿರ್ದೇಶಕರು ಕಾರ್ಯದರ್ಶಿಯಾಗಿರ್ತಾರೆ. ಹಾಗಾಗಿ ನಾವು ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಮಾನ್ಯ ಶಾಸಕರು ತುಂಬ ಪರಿಶ್ರಮ ಪಟ್ಟು ಇಲಾಖೆಯ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅಲ್ಲಿ ಓದುವಂಥ SC ST ಹಿಂದುಳಿದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅಂತೇಳಿ ಅವರ ಒಂದು ಕಳಕಳಿಯಾಗಿದೆ. ಹಾಗಾಗಿ ನಾವು ಇಲಾಖೆಯ ಪರವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ನನ್ನ ಒಂದು ನಾಲೆಜ್ಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಯಾವ ತಾಲೂಕು ಕೂಡ ಒಂದು ವೈದ್ಯಕೀಯ ಕಾಲೇಜು ತಂದು ಕೊಟ್ಟಿರೋದನ್ನ ನೋಡಿಲ್ಲ. ಆದರೆ ನಮ್ಮ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬಂದಿರೋಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ್ಯ UT ಖಾದರ್ ಅವರು ಬರಬೇಕಾಯ್ತು, ಅವರು ಕೆಲಸದ ಒತ್ತಡದಿಂದ ಬರಲಿಕ್ಕಾಗಿಲ್ಲ, ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಧ್ವಜಾರೋಹಣ ಮತ್ತು ವಂದನಾ ಸ್ವೀಕಾರ ಮಾಡಿದಂತಹ ಸನ್ಮಾನ್ಯ ಸ್ಟೆಲ್ಲಾ ವರ್ಗೀಸ್, ಮಾನ್ಯ ಸಹಾಯಕ ಆಯುಕ್ತರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಸಮಿತಿಯ ಪರವಾಗಿ ಅವರು ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರು ಮತ್ತು ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಉಳ್ಳಂಥವ್ರು, ಯಾವಾಗಲೂ ಕೂಡ ಶಿಕ್ಷಣದ ಬಗ್ಗೆ ಒಂದು ನಮಗೆ ಮಾರ್ಗದರ್ಶನ ಕೊಡುವಂಥವ್ರು. ಈ ಬಾರಿ ಅವರ ಮಾರ್ಗದರ್ಶನದಲ್ಲಿ SLCಯಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ಬರಲಿಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿಗೆ ಪ್ರಥಮ ಸ್ಥಾನವನ್ನು ಪಡೀಲಿಕ್ಕೆ ನಾವು ಶ್ರಮಿಸ್ತೇವೆ ಅಂತೇಳಿ ಅವರ ಸಲ್ಲಿ ಕೇಳ್ಕೊತಾ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಉತ್ತಮವಾದ ಮಾತುಗಳನ್ನು ಹೇಳಿದ್ದಾರೆ. ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಸಮಿತಿಯ ಪರವಾಗಿ ಕೂಡ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೇನೆ ನಗರಸಭೆ ಆಯುಕ್ತರು ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಇಲ್ಲ ಒಂದು ಸಮಿತಿಯ ಪರವಾಗಿ ಕೂಡ ಅವರು ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೇನೆ DYSP ಪುತ್ತೂರು ವಿಭಾಗ ಇವರು ಕೂಡ ಕಾರ್ಯಕ್ರಮ ಬಂದು ಮಕ್ಕಳಿಗೆ ನಶೆ ಯಾವ ರೀತಿ ಒಂದು ನಮ್ಮ ಶಾಲೆಗಳಲ್ಲಿ NCARD ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಅದ್ರ ಮುಖಾಂತರ ಮಕ್ಕಳಲ್ಲಿ ಒಂದು ಡ್ರಗ್ನ ತಗೊಂಡ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡುವಂತ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮನ ಸರ್ ಪ್ರಸ್ತಾಪ ಮಾಡಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರು ಕೂಡ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಕೂಡ ದಂಡಾಧಿಕಾರಿಗಳು ಯಾವಾಗಲೂ ಕೂಡ ವಿಶೇಷವಾದ ಶಿಕ್ಷಣದ ಇಲಾಖೆ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅವರು ಕೂಡ ಇಲಾಖೆಯ ಒಂದು ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರನ್ನ ವಂದಿಸ್ತಾ ನಮ್ಮ ಮುಂಭಾಗ ಕುಳಿತಿರುವಂತಹ ಮಾಜಿ ಸೈನಿಕರು, ಪತ್ರಿಕಾ ವರದಿಗಾರರು, ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಹಾಗೇನೆ ಮಕ್ಕಳು, ಪೋಷಕ ವರ್ಗದವರು, ಹಾಗೇನೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದೀರಿ. ಹಾಗಾಗಿ ಎಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ.
ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ವಂದನೆಗಳನ್ನ ಸಮರ್ಪಿಸಿ ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಜ್ಜುಗೊಳ್ಳುತ್ತಿದೆ. ಆ ನಿಟ್ಟಿನಲ್ಲಿ ಎಲ್ಲ ಅತಿಥಿ ಬಂಧುಗಳು ವೇದಿಕೆಯ ಮುಂಭಾಗದ ಆಸನವನ್ನ ಮತ್ತೆ ಸ್ವೀಕರಿಸಬೇಕು. 5 ಶಾಲೆಗಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸರ್ವರು ಉಪಸ್ಥಿತಿ ಇದ್ದು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಕಾರ್ಯವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ತಾಲೂಕು ಆಡಳಿತದ ಸಿಬ್ಬಂದಿಗಳು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಸಜ್ಜುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಾಡಿನ 80ನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಾಷ್ಟ್ರ ಧ್ವಜಾರೋಹಣ, ಸಭಾ ಕಾರ್ಯಕ್ರಮ, ಸಾಧಕರ ಸನ್ಮಾನ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ನಡೆದು ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಸಿದ್ಧತೆಗಳು ಅಂತಿಮಗೊಂಡು ಮಕ್ಕಳು ವೇದಿಕೆಗೆ ಬರುವುದಕ್ಕೆ ಮಾತ್ರ ಕ್ಷಣಗಣನೆ ಮಾತ್ರ ಬಾಕಿ ಇದೆ. ಎಲ್ಲ ಪ್ರೇಕ್ಷಕರು ಅಲ್ಲೇ ಕುಳಿತುಕೊಳ್ಳಬೇಕು, ಕಾರ್ಯಕ್ರಮವನ್ನು ವೀಕ್ಷಿಸಬೇಕು, ನಂತರ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಂತ ಫಿಲೋಮಿನ ಅನುದಾನಿತ ಪ್ರೌಢಶಾಲೆ, ಸಂತ ವಿಕ್ಟರನ ಬಾಲಿಕಾ ಪ್ರೌಢಶಾಲೆ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ, ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ದರ್ಬೆ ಪುತ್ತೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಪುತ್ತೂರು, ಇಷ್ಟು ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಪುತ್ತೂರು ನಗರ ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀಮತಿ ಶಶಿಕಲಾ ಎಂಬವರು ನಿರ್ವಹಿಸಲಿದ್ದು, ಮುಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ಒಪ್ಪಿಸುತ್ತಿದ್ದೇವೆ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಇಂದು ನಾವು ಪುತ್ತೂರು ತಾಲೂಕು ಮಟ್ಟದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೇವೆ. ಬಂದಿರುವಂತಹ ಎಲ್ರಿಗೂ ಮಗದೊಮ್ಮೆ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಪುತ್ತೂರು ನಗರ ವ್ಯಾಪ್ತಿಯ 5 ಸಂಸ್ಥೆಗಳು ಇಂದು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ. ಮೊದಲನೇದಾಗಿ ಸರ್ಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಪುತ್ತೂರು, ಎರಡನೆಯದಾಗಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಮೂರನೆಯದಾಗಿ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯಿ ದರ್ಬೆ, ನಾಲ್ಕನೆಯದಾಗಿ ಸಂತ ಫಿಲೋಮಿನ ಅನುದಾನಿತ ಪ್ರೌಢಶಾಲೆ ದರ್ಬೆ ಪುತ್ತೂರು ಮತ್ತು ಕೊನೆಯದಾಗಿ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು. ಈ ಸಂಸ್ಥೆಗಳು ಇಂದು ತಮ್ಮ ಸಾಂಸ್ಕೃತಿಕ ವೈವಿಧ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಮೊದಲನೇದಾಗಿ ಸರ್ಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು ತಾಲೂಕಿನ LKGಯಿಂದ ಹಿಡಿದು 8ನೇ ತರಗತಿಯವರೆಗೆ 918 ಮಕ್ಕಳನ್ನು ಒಳಗೊಂಡ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ವಿಭಾಗದಲ್ಲೂ ಕೂಡ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಪುತ್ತೂರು ಶೈಕ್ಷಣಿಕ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ದಾಖಲಾತಿಯನ್ನು ಹೊಂದಿರುವ ಹೆಮ್ಮೆಯ ನಮ್ಮ ಸಂಸ್ಥೆ ಸರ್ಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಪುತ್ತೂರು. ಇವರು ತಮ್ಮ ಇಂದು ವಿವಿಧ ರಾಜ್ಯಗಳ ನೃತ್ಯ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ತಮ್ಮ ನೃತ್ಯ ವೈಭವವನ್ನು ಪ್ರಸ್ತುತಪಡಿಸಲಿದ್ದಾರೆ. ನೆರೆದಿರುವ ಸರ್ವರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನದ ನದಿಗಳ ಗಿರಿವನಗಳ ತಾಯೇ ಭರತ ಮಾತೆ, ಓಂಕಾರದ ಝೇಂಕಾರದ ಓಂಕಾರದ ಝೇಂಕಾರದ ನಿನಗಿದು ಶುಭಗೀತೆ, ನಿನಗಿದು ಶುಭಗೀತೆ.
ನದ ನದಿಗಳ ಗಿರಿವನಗಳ ತಾಯೇ ಭರತ ಮಾತೆ, ಭರತ ಮಾತೆ. ಬಹು ಭಾಷೆಯ ಸಿರಿ ಸಂಸ್ಕೃತಿಗಳ ತೊಟ್ಟಿಲಲ್ಲಿ, ಬಹು ಧರ್ಮಗಳ ಸಾಂಗತ್ಯದಲ್ಲಿ ಅರಳಿ ನಡೆಸುವ ಭಾರತವು ಹಲವು ಸಂಸ್ಕೃತಿಗಳ ಬೀಡು. ಇಂದು ಕರ್ನಾಟಕ ಕರಾವಳಿ ಗಂಡು ಕಲೆ ಯಕ್ಷಗಾನ, ಕೇರಳದ ಶಾಸ್ತ್ರೀಯ ನೃತ್ಯ ಮೋಹಿನಿಯಾಟ್ಟಂ, ತಮಿಳುನಾಡು ಮೂಲದಲ್ಲಿ ಮೈದಳೆದ ಭರತನಾಟ್ಯ, ಪಂಜಾಬ್ನ ಸಾಂಪ್ರದಾಯಿಕ ಜಾನಪದ ನೃತ್ಯ ಬಾಂಗ್ರಾ, ಅಸ್ಸಾಂನ ಜಾನಪದ ನೃತ್ಯ ಬಿಹು, ಆಂಧ್ರ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಬಂಜಾರ, ಮಣಿಪುರದ ಶಾಸ್ತ್ರೀಯ ನೃತ್ಯ ಮಣಿಪುರಿ ಮೊದಲಾದ ಸಾಂಸ್ಕೃತಿಕ ವೈಭವಗಳೊಂದಿಗೆ ಹಾರಾಡಿ ಶಾಲಾ ಮಕ್ಕಳಾದ ನಾವು ಈ ವೇದಿಕೆಯಲ್ಲಿ ಸಾಕ್ಷಿಗಳಾಗುತ್ತಿದ್ದೇವೆ.
പതിവാണോ മാറിലേ തേങ്ങലിൽ പരിഭവമുറയുന്നു. ഹരിചന്ദന മലരിലെ മധുവായി ഹരമിളക്കും മൃഗമതലയമായി മാറിലിടയും മാരകേളിരാലസാവേഗം നീലനില കുളിരിലുലാവും നെയ്യാമ്പൽ പൂങ്കലമായി നീ നിന്തളങ്ങൾ കൺതുറക്കെ കാമനുണർന്നല്ലോ. भावन भारत साम्राज्य समरस भावन भारत साम्राज्य स्वीकृत तनय वरेज जय हे जय हे जय हे समरस भावन भारत साम्राज्य स्वीकृत तनय वरेज जय हे जय हे जय हे विमल सुहृदया चितस्वकराज्य विविध कलाधरैरति परिपूजा समरस भावन भारत साम्राज्य अमित पराक्रम अगणित लीला अपरिमितानंद घन बुध जाना अमित पराक्रम अगणित लीला अपरिमितानंद घन बुध जाना शमित रिपोदंभ शुभ गुणशीला शांत सत्याग्रह विलसित शाला शमित रिपोदंभ शुभ गुणशीला शांत सत्याग्रह विलसित शाला समरस भावन भारत साम्राज्य स्वीकृत तनय वरेज जय हे जय हे जय हे जय हे जय हे जय हे
भरी छाती वीरों की, यहाँ भोली शक्लें हीरों की, यहाँ गाते हैं रांझे, यहाँ गाते हैं रांझे मस्ती में, मचती हैं धूमें बस्ती में। यारों के लिए एक यार है हम, दुश्मन के लिए तूफान है हम, है हमसे जो कोई टकराए, अपनों के लिए दिलदार है हम, दुश्मन के लिए तलवार है हम, कर हमसे जो कोई टकराए, मिट्टी में वो फिर मिल जाए। ওই নাহৰ ফুল ফুলি বৰৈ বতৰ, এ ধুলত চাপৰ মাৰি ধুলীয়া ওলালে, ঐ গছপাত ভাঙি যাওঁ যতৰ। হাই হাই অ হাই হাই রঙ্গিলা রঙ্গিলা রে মন হারিয়ে যাব দূরে, রঙ্গিলা রঙ্গিলা রে মন পাহাড়িয়া সুরে, রঙ্গিলা রঙ্গিলা রে মন হারিয়ে যাব দূরে, রঙ্গিলা রঙ্গিলা রে মন পাহাড়িয়া সুরে। আগুনের আগুনে মন প্রেমের কথা বল, নাগরাজ তোকে নিয়ে পালিয়ে যাব চল। আগুনের আগুনে মন প্রেমের কথা বল, নাগরাজ তোকে নিয়ে পালিয়ে যাব চল। দু চোখে কৃষ্ণ চূড়া হাওয়ায় দিল ডাক, হাতে হাতে রাখবো সুজন বন্ধু হয়ে থাক। ঘূৰি ঘূৰি আজি বহু কথা আহিছে মোৰেনো মনলৈ, কবিনে মোৰ সঁচাকৈ চিৰদিনলৈ, বহু কথা আহিছে মোৰেনো মনলৈ, কবিনে মোৰ সঁচাকৈ চিৰদিনলৈ। বাসিয়া যাপন ভোলা, পিরিতের নাগর দোলা, বাসিয়া আপন ভোলা, পিরিতের নাগর দোলা, মাদলের মাতাল সুরে তোকে নিয়ে অচিন পুরে, আকাশে পলাশ রঙে ঝলক ঝলক চল। আহারে পাহাড়ে মন যমুনার জল, হয়নে নাগরাজ তোকে নিয়ে পালিয়ে যাব চল। আগুনের আগুনে মন প্রেমের কথা বল, হাই হাই নাগরাজ তোকে নিয়ে পালিয়ে যাব চল। लाडी लेडी बाये गुंगरू गुंगरू बाये हैवा लक्ष्मी चोरी
कोई संकृष्ण मचु होंगे थमोइदरी मागी 생긴 거야 비라가마슈 예닝 훌리 해야다 나긴 하나라 따라라 나긴 하나라 나긴 하나라 이마기다마 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 बल्लभ खुशेंगी मैरी लगता मपानी ममो सावंगाइदनै बल्लभ खुशेंगी मैरी लगता मपानी ममो सावंगाइदनै मपाम दम दम लिंग लिंग नहीं मपाम दम दम लिंग लिंग नहीं 이글람비 튕리바 이마기 타모이 가이 하우리바 이글람비 튕리바 이마기 타모이 부가이 하우리바 마땅기 콩젤 남나마 마파리 살라이 가리나 마땅기 콩젤 남나마 마파리 살라이 가리나 이마기다마 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 이마기다마
ಭಾಗವಹಿಸಿದ ಅಲ್ಲೇ ಇರುವಂತೆ ವಿನಂತಿ. ಮಾನ್ಯ ಶಾಸಕರು, ಎಲ್ಲ ಇಲಾಖಾಧಿಕಾರಿಗಳು ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು, ಮಾನ್ಯ ಸಹಾಯಕ ಕಮಿಷನ್ನರು, ಮಾನ್ಯ ಶಿಕ್ಷಣಾಧಿಕಾರಿಗಳು, ಮಾನ್ಯ ತಹಶೀಲ್ದಾರ್ ಸರ್, ಮಾನ್ಯ ಪೊಲೀಸ್ ಉಪವಿಭಾಗ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಮಕ್ಕಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಮಕ್ಕಳನ್ನು ಅದ್ಭುತವಾಗಿ ಈ ನೃತ್ಯ ಸಂಯೋಜನೆಗೆ ತಯಾರು ಮಾಡಿದಂಥ ಶಿಕ್ಷಕ ವೃಂದದವರು ಕೂಡ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳ್ತಾ ಇದ್ದೇನೆ. ಸುಮಾರು 60 ಮಕ್ಕಳು ಇಲ್ಲಿ ಪ್ರದರ್ಶನವನ್ನು ನೀಡಿರುವರು. ನಮ್ಮ ಪುತ್ತೂರು ತಾಲೂಕಿನ ಅತ್ಯಂತ ಹೆಚ್ಚು ದಾಖಲಾತಿಯನ್ನು ಹೊಂದಿರುವಂಥ ನಮ್ಮ ಹೆಮ್ಮೆಯ ಸರಕಾರಿ ಶಾಲೆ, ಸರಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಪ್ರೇಕ್ಷಕರೆಲ್ಲರಿಂದಲೂ ಒಂದು ಪ್ರೋತ್ಸಾಹದ ಚಪ್ಪಾಳೆ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿರುವವರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಇವರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ 1ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುತ್ತಿರುವ, ಕೇವಲ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಶಿಕ್ಷಣವನ್ನು ಕೊಡುತ್ತಿರುವಂತಹ ಸಂಸ್ಥೆ. ಸುಮಾರು 743 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕನ್ನಡದ ಬಗ್ಗೆ ಅಪಾರವಾದ ಪ್ರೇಮವನ್ನು ಹೊಂದಿರುವಂತಹ ಈ ಸಂಸ್ಥೆ, ಕನ್ನಡ ನಮ್ಮ ಶಾಲೆ ಕನ್ನಡ ಎಂಬುದು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಿರುವಂತಹ ಮುಖ್ಯ ಗುರುಗಳು ಕೂಡ ಕೇವಲ ಇಂಗ್ಲಿಷ್ ಪಾಠ ವಿಷಯವನ್ನು ಬಿಟ್ಟರೆ ಉಳಿದೆಲ್ಲ ಸಮಯದಲ್ಲೂ ಕೇವಲ ಕನ್ನಡವನ್ನು ಮಾತ್ರ ಮಾತನಾಡುತ್ತಿರುವಂತಹ ಸುಮಾರು 743 ಮಕ್ಕಳನ್ನು ಹೊಂದಿರುವಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಈಗ ಸುಮಾರು 60 ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಒಂದೇ ಮಾತರಂ 150ರ ಸಂಭ್ರಮದ ಕ್ಷಣದ ಈ ಕ್ಷಣಕ್ಕಾಗಿ ತಮ್ಮ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ. ಈಗ ವೇದಿಕೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಈ ವಿದ್ಯಾರ್ಥಿಗಳಿಗೆ. ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ. ಕನ್ನಡದ ಶ್ರೇಷ್ಠ ಕವಿ ಜ್ಞಾನಪೀಠ ಪುರಸ್ಕೃತ ಕುವೆಂಪು ಅವರು ಭಾರತವನ್ನು ಮಾತೆಯಾಗಿ ಪೂಜಿಸಲು ಕೊಟ್ಟ ಕರೆಯಿದು. 1897ರಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಬಾಯಿಯೊಂದಿಗೆ ಮಾತನಾಡುತ್ತಾ ಕೊಟ್ಟ ಭರವಸೆ ಇದು. ಭಾರತವನ್ನು ಮಾತೆಯಾಗಿ ಪೂಜಿಸಲು ಆರಾಧಿಸಲು ಮಂತ್ರಾಕ್ಷರಗಳನ್ನ ಪೋಣಿಸಿ ರಚಿಸಿಕೊಟ್ಟ ಗೀತೆಯೇ ವಂದೇ ಮಾತರಂ. ತಾಯಿ ಭಾರತೀಯ ಜ್ಞಾನ ಸಂಪತ್ತು, ಭೌತಿಕ ಸಮೃದ್ಧಿಯ ಸಂಕೇತ ವಂದೇ ಮಾತರಂ. ಪ್ರಾಂತ, ಭಾಷೆ, ವೇಷಭೂಷಣಗಳ ವೈವಿಧ್ಯತೆಯನ್ನು ಒಗ್ಗೂಡಿಸಿದ ಶಕ್ತಿ ವಂದೇ ಮಾತರಂ. ಸ್ವತಂತ್ರ ಚಳವಳಿಯಲ್ಲಿ ರಣಘೋಷವಾಗಿ ಮೊಳಗಿದ ಮಂತ್ರವೇ ವಂದೇ ಮಾತರಂ. ಸ್ವದೇಶಿ ಚಳವಳಿಗೆ ಪುಷ್ಟಿ ತುಂಬಿ ಆಂದೋಲನವಾಗಿ ಹಬ್ಬಿಸಲು ನೆರವಾದ ಗೀತೆಯೇ ವಂದೇ ಮಾತರಂ. ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ಶಪಥವಾದ ಗೀತೆಯೇ ವಂದೇ ಮಾತರಂ. ರಾಷ್ಟ್ರೀಯ ಧ್ವಜದ ರಚನೆಗೂ ಪ್ರೇರಣೆ ನೀಡಿದ ಗೀತೆಯೇ ವಂದೇ ಮಾತರಂ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಲ್ಲಿಗೇರಿದ ಸಾವಿರಾರು ನವ ತರುಣರ ಸಾಹಸದ ಸ್ಫೂರ್ತಿಯೇ ವಂದೇ ಮಾತರಂ. ಶ್ಯಾಮನಾ ಮಾತರಂ ವಂದೇ ಮಾತರಂ.
एहसास थोड़ा तो जगाए अपने दिलों में हम। क्या नाम है अपना जहां में, खड़े हैं कहाँ पे हम। है हमें जाना कहाँ, चले हैं कहाँ पे हम। हमसे पूछे ये बात रे वतन। ಹಲವು ದೇವ ದೇವತೆಗಳ ಸುಂದರ ಗುಡಿ ಗೋಪುರಗಳ ಮೇರೆಯರಿದ ಹಸುರ ಪೈರಿನ ನಾಡು, ಮುಗಿಯದ ಭಯಂಕರ ಕಾಡು, ಬೇರೆಲ್ಲೂ ಕಾಣಸಿಗದ ಮೃಗ ಸಂಚಾರ, ಸಮೃದ್ಧ ಖನಿಜ ಭೂಮಿಯಾಗಿರುವಂತಹ ನಮ್ಮ ಭಾರತದ ರಾಷ್ಟ್ರ ಧ್ವಜವು ಸ್ವಾತಂತ್ರ್ಯ, ಏಕತೆ, ಹೆಮ್ಮೆ ಮತ್ತು ಸಮಗ್ರತೆಯ ಸಂಕೇತ. ಇದು ದೇಶದ ಧೈರ್ಯ, ಶಾಂತಿ, ಸಮೃದ್ಧಿ ಹಾಗೂ ನಿರಂತರ ಪ್ರಗತಿಯನ್ನು ಸಾರುತ್ತದೆ. ತ್ರಿವರ್ಣಗಳಿಂದ ರಾರಾಜಿಸುವ ಧ್ವಜದ ಮಧ್ಯೆ ಅಶೋಕ ಚಕ್ರ, ಬಿಳಿ ಪಟ್ಟಿಯ ಮಧ್ಯದಲ್ಲಿರುವ ನೀಲಿ ಬಣ್ಣದ ಅಶೋಕ ಚಕ್ರವು 24 ಗೆರೆಗಳನ್ನ ಹೊಂದಿದೆ. ನಮ್ಮ ರಾಷ್ಟ್ರ ಧ್ವಜವು ನಮ್ಮ ಗೌರವದ ಸಂಕೇತ. ದುರ್ಬಲತೆಯಿಂದ ಪ್ರಬಲತೆಯೆಡೆಗೆ, ಪರಾವಲಂಬನೆಯಿಂದ ಸ್ವಾವಲಂಬನೆಯೆಡೆಗೆ, ಪರಾತಂತ್ರ್ಯದಿಂದ ಸ್ವಾತಂತ್ರ್ಯದೆಡೆಗೆ, ವೈವಿಧ್ಯತೆಯಲ್ಲೂ ಏಕತೆ ಸಾರುವ, ರಾಷ್ಟ್ರೀಯ ಹೆಮ್ಮೆ ಸಾರುವ ದೇಶಭಕ್ತಿಯ ಸಾರ. ಪ್ರತಿ ಮನೆಗಳಲ್ಲೂ ರಾಷ್ಟ್ರಧ್ವಜ ಹಾರಬೇಕು ಎನ್ನುವುದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಭಾಗವಾಗಿ ಭಾರತ ಸರ್ಕಾರ ಆರಂಭಿಸಿದ ಅಭಿಯಾನ. ಬನ್ನಿ, ನಮ್ಮಿ ಅಭಿಯಾನದ ಮೂಲಕ ತಾಯಿ ಭಾರತಿಗೆ ನಮ್ಮ ನಮನಗಳನ್ನ ಸಲ್ಲಿಸೋಣ.
भारतम जयतु जयतु भारतम विश्व प्रेम की बाढ़ चदरिया जागा हुआ भारत विश्व प्रेम की ओढ़ चदरिया विश्व प्रेम की ओढ़ चदरिया सच्चे सुर में गाता है। एक सुरीली आशा लेकर सूरज नए उगाता है। विश्व प्रेमेर चादर ढेके সুখের সুরে গান செந்தமிழ்வானில் புதிய பொருளில் ஆயிரமாதவன் தோன்றிடுதே विश्व प्रेमाची ओढून चादर खऱ्या सुरांनी गाता है। एक सुरीली आशा लईने सूरज नवो उगाडे छे जागा हुआ भारत है ये 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 जय जय भारत जय जय भारत वसुधैव कुटुम्बकम् जय जय भारत ओ जय नई श्वास मेरी प्राण मेरा तू ही मेरा मन बस तू ही है प्रेम मेरा पहला और प्रथम कर्मधात्री जन्मधात्री कई माणुवणु धारकोसे अंकितमौता सुर अनेक स्वर अनेक एक है धड़कन शब्द सारे भाव सारे हैं तुझे अर्पण सर्व तेरे कोण तड़कन भक्त मोर श्रद्धा मोर तू मते अर्पण प्रेम का मृदंग रंग एकता का तू युगों युगों से एक छंद साधना का तू ಎಲ್ಲ ಬಣ್ಣ ಸೇರಿ ಮಿಡಿವ ಪ್ರೇಮ ನಾದನಿ ಯುಗ ಯುಗಗಳ ಸಾಧನೆಯ ಶಿಖರ ನಾದನಿ ವಿಶಾಲ ತೂ ಮಹಾನ್ ಜ್ಯೋತಿ ತೂ ಕಿರಣ್ पवन पवन गगन गगन करे तुझे नमन ಅಭಿಮಾನ ಮಾಡು ನೀ ಕೆಳಗಿಳತ್ತು ನೀ निवार भूमि निंदे पुण्य पुण्य डूबिदा जागल हमार भारत है जागे उठो भारत सजो हर जागृतो हम भारत गावी इंडिया बाजार बिको जय जय भारत जय जय भारत वसुधैव कुटुम्बकम् भारतम जय जय भारत जय जय भारत जय जय भारत वसुधैव कुटुम्बकम् भारतम जय जय भारत न्याय न्याय लेकिन ऐसा आशा तमसो मां ज्योतिर्गमय अंधकार को जीते मन यही प्रार्थना करता भारत विजयी भव मानव जीवन विश्व प्रेम की भारत
ವಂದನೆಗಳು ಮಕ್ಕಳೇ. ಸಹಾಯಕ ಆಯುಕ್ತರು ಎಲ್ಲ ಇಲಾಖಾ ಅಧಿಕಾರಿಗಳು ಬಂದು ಈ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿಕ್ಷಕ ವೃಂದದವರು ಕೂಡ ಹಾಜರಿದ್ದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರ ಪ್ರೋತ್ಸಾಹದ ಚಪ್ಪಾಳೆ ಮಕ್ಕಳಿಗೆ ಬರಲಿ ಅಂತ ಕೇಳಿಕೊಳ್ತಾ, ಮಾನ್ಯ ಸಹಾಯಕ ಆಯುಕ್ತರು, ಮಾನ್ಯ ತಹಶೀಲ್ದಾರ್, ಮಾನ್ಯ ಶಿಕ್ಷಣಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಎಲ್ಲರೂ ವೇದಿಕೆಗೆ ಬಂದು ಈ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದೇ ಮಾತರಂ 150ರ ಸಂಭ್ರಮಕ್ಕೆ ಸಂಬಂಧಿಸಿದಂತೆ ಮುಖ್ಯ ಗುರುಗಳು, ಶಿಕ್ಷಕ ವೃಂದದವರು ಕೂಡ ಹಾಜರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದೇ ಮಾತರಂ 150ರ ಸಂಭ್ರಮಕ್ಕೆ ಸಂಬಂಧಿಸಿದಂತೆಯೇ ನೃತ್ಯ ಸಂಯೋಜನೆಯನ್ನು ಮಾಡಿದಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕೆಲ ಪುತ್ತೂರು ಇವರಿಗೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಸಂಸ್ಥೆ ಈ ವೇದಿಕೆಯಲ್ಲಿ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕಿರುವವರು ಬೇತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ಧರ್ಬೆ ಪುತ್ತೂರು ಇವರು ವೇದಿಕೆಯನ್ನು ಬಂದು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೇತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ಪುತ್ತೂರು ಕಳೆದ ವರ್ಷದ ಕ್ರೀಡಾಕೂಟದಲ್ಲಿ ಥ್ರೋಬಾಲ್ ಅನ್ನು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ವಾಲಿಬಾಲ್ ಮತ್ತು ಕಬಡ್ಡಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ ಸಂಸ್ಥೆ ಇದು. ಇಷ್ಟೆಲ್ಲ ಕ್ರೀಡಾಕೂಟದ ಸಾಧನೆಯ ಜೊತೆಗೆ ಕಳೆದ ಬಾರಿ SSLCಯಲ್ಲಿ ಮೊದಲ ಬಾರಿಗೆ 100% ಫಲಿತಾಂಶವನ್ನು ಕೂಡ ಪಡೆದುಕೊಂಡಿದೆ. 1393 ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಈ ಸಂಸ್ಥೆ ಈಗ ದೇಶಭಕ್ತಿಗೆ ಸಂಬಂಧಿಸಿದಂತಹ ಹಾಡುಗಳಿಗೆ ನೃತ್ಯ ಸಂಯೋಜನೆ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವವರು. ಸುಮಾರು 51 ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಈ ನೃತ್ಯ ಈಗ ಬೇತನಿ ಆಂಗ್ಲ ಮಾಧ್ಯಮ ಶಾಲೆ ಪಾಂಗ್ಲಾಯ್ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿಗಳು ತಮ್ಮ ಮುಂದೆ. सितंबर 1907 बांगा गांव पंजाब, एक मां की कोख से एक ऐसे बच्चे ने जन्म लिया जिसने हिंदुस्तान के इतिहास में युवा और क्रांति की परिभाषा ही बदल दी. सूरज ही छाँव बनके आया है आज तन के, उसका साया ढाल बनके साथ ना छोड़े. ऐसी
ऐसी ताकत जिसके आगे मौत दम तोड़े। हर एक लम्हा हिफाजत ज़मीं से है फलक तक, उसकी आंखें बाज जैसे हर तरफ देखें। है अकेला फौज जैसा वार ना चूके। ओ देश मेरे तेरी शान पे सदके, कोई धन है क्या तेरी धूल से बढ़ के। तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा। है अर्ज़ ये दीवाने की, जहाँ भोर सुहानी देखी, एक रोज वही मेरी शाम हो। कभी याद करे जो जमाना, माटी पे मर मिट जाना, जिक्र में शामिल मेरा नाम हो। ओ देश मेरे तेरी शान पे सदके, कोई धन है क्या तेरी धूल से बढ़ के। तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा। अपना है दिल ये आज का, दुनिया से जाके बोल दो, बोल दो। ऐसे जागो रे साथियों, दुनिया की आंखें खोल दो, खोल दो। लहरा दो, लहरा दो, सरकशी का परचम लहरा दो। गर्दिश में फिर अपनी सरजमी का परचम लहरा दो, लहरा दो, लहरा दो। सरकशी का परचम लहरा दो। गर्दिश में फिर अपनी सरजमी का परचम लहरा दो। इनकलाब जिंदाबाद, इनकलाब जिंदाबाद। लोड फायर। जलियांवाला बाग के खौफनाक मंजर ने पूरे देश को दहला दिया। साइमन वापस जाओ, 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 साइमन वापस जाओ। लाला जी, लाला जी, लाला जी की हत्या का जवाब हमें ब्रिटिश जनरल स्कॉट को मार के ही देना होगा। क्या रखा समझ के, वो आ गया चल के, सब होंगे देर चुप वाली के आया दे। वोटर का शहंशाह, चेतान के जैसा सबसे दिलेर जुम्मन
दफा 121 और दफा 302 के तहत फांसी। शाबाश। सुखदेव, दफा 121 और दफा 302 के तहत फांसी। खुश कर दिया ओए। भगत सिंह, दफा 121 और दफा 302 के तहत फांसी। धन्यवाद आपका। आज आप लोगों को देखने को मिलेगा कि कैसे हिंदुस्तानी क्रांतिकारी अपने आदर्शों के लिए हंसते हुए मौत को गले लगाते हैं। बहुत खुशनसीब हैं आप। लकी, वेरी लकी। ओ भगतिया, अब तो रब का नाम ले। माफ करना पाजी, ना तो मुझे मौत का खौफ है और ना ही रब का यकीन। चंगा। कोई आखिरी ख्वाहिश तुम लोगों की? हम एक बार गले मिलना चाहते हैं। हाथ खोल दो। हाथ बांधो। ಧನ್ಯವಾದಗಳು ಮಕ್ಕಳೇ. ಅದ್ಭುತವಾದ ಪ್ರದರ್ಶನವನ್ನು ಕೊಟ್ಟಂತಹ ಬೆತನಿ ಆಂಗ್ಲ ಮಾಧ್ಯಮ ಶಾಲೆ ಮಕ್ಕಳಿಗೆ ವಂದನೆಯನ್ನು ಸಲ್ಲಿಸ್ತಾ, ಮಾನ್ಯ ಶಾಸಕರು, ಮಾನ್ಯ ಸಹಾಯಕ ಕಮಿಷನರು, ಮಾನ್ಯ ಪೌರಾಯುಕ್ತರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಎಲ್ಲರೂ ಬಂದು ಈ ಮಕ್ಕಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಮಕ್ಕಳಿಗೆ ತರಬೇತಿಯನ್ನು ನೀಡಿದಂತಹ ಶಿಕ್ಷಕರು ಕೂಡ, ಮುಖ್ಯ ಗುರುಗಳು, ಈ ಸಂಸ್ಥೆಯ ಮುಖ್ಯ ಗುರುಗಳು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕಾಗಿ, ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾವು ಈಗ ಅನುಭವಿಸ್ತಿರುವ ಸ್ವಾತಂತ್ರ್ಯ ಸುಲಭದಿಂದ ಸಿಕ್ಕಿಲ್ಲ. ಅದು ಹಲವಾರು ಮಹಾನ್ ನಾಯಕರ ಬಲಿದಾನ. ಅಂತಹ ಅದ್ಭುತವಾದಂತಹ ಇಡೀ ಪ್ರೇಕ್ಷಕರನ್ನು ಭಾವನಾತ್ಮಕ ಲೋಕಕ್ಕೆ ಕೊಂಡೊಯ್ದಂತಹ, ಈ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿದಂತಹ ಈ ಸಂಸ್ಥೆಯ ವಿದ್ಯಾರ್ಥಿ ವೃಂದಕ್ಕೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಪ್ರೇಕ್ಷಕರ ಕಡೆಯಿಂದ ಮಕ್ಕಳಿಗೆ ಪ್ರೋತ್ಸಾಹದ ಚಪ್ಪಾಳೆ ಬರಲಿ ಅಂತೇಳಿ ಆಶಿಸುತ್ತಾ, ಮುಂದಿನ ಸಾಂಸ್ಕೃತಿಕ ವೈವಿಧ್ಯವನ್ನು ನೀಡುವ ಸಂಸ್ಥೆ ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲೆ ಪುತ್ತೂರು ಇವರಿಂದ ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲೆ ದರ್ಬೆ ಪುತ್ತೂರು, ಈ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು 30 ಮಕ್ಕಳನ್ನು ಒಳಗೊಂಡಂತಹ
ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತಹ ಒಂದು ನೃತ್ಯ ಸಂಯೋಜನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವವರು ಮಹಾತ್ಮ ಗಾಂಧಿಯವರು ಬ್ರಿಟಿಷರ ಉಪ್ಪಿನ ಕಾಯ್ದೆಯನ್ನು ವಿರೋಧಿಸಿ 1930 ಮಾರ್ಚ್ 12ರಂದು ಗುಜರಾತ್ನ ಸಬರಮತಿ ಆಶ್ರಮದಿಂದ ದಂಡಿ ಕಡಲ ತೀರದವರೆಗೆ 240 ಮೈಲಿಗಳಷ್ಟು ದೂರದ ನಡಿಗೆಯ ಮೂಲಕ ಅಹಿಂಸಾತ್ಮಕವಾಗಿ ಆರಂಭಿಸಿದ ಈ ಚಳುವಳಿ ಇದು ಭಾರತದ ನಾಗರಿಕರ ಅಸಹಕಾರ ಚಳುವಳಿಗೆ ನಾಂದಿ ಹಾಡಿತು. ಇಂತಹ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತಹ ಒಂದು ನೃತ್ಯ ರೂಪಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲೆ ದರ್ಬೆ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿಗಳು. Consequences. उन्नीसवीं शताब्दी भारत में नमक बनाने या उसे बेचने पर सॉल्ट टैक्स रूल के तहत पाबंदी लगा दी गई। अब भारतीयों के लिए अपनी ही धरती पर अपने ही खाने का नमक अंग्रेजों से खरीदना मजबूरी बन गया।
To all the Indians, here is the order. सॉल्ट टैक्स रूल की वजह से ना कोई सॉल्ट प्रोड्यूस कर सकता है और ना ही बेच सकता है। अपने हक के लिए और अपने नमक के लिए अपनी लाठी और अपने 78 साथी के साथ निकल पड़े महात्मा गांधी साबरमती आश्रम से एक सत्याग्रह पर, जिसे इतिहास ने नाम दिया दांडी मार्च। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। और सत्याग्रह की इस अहिंसक लड़ाई में हर प्राण से जुड़ते गए अनगिनत भारतवासी। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। 387 किलोमीटर का सफर मुश्किल था, लेकिन एकता की मशाल जलती रही और दांडी यात्रा अपने पथ पर चलती रही। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। हम चलते हैं जब ऐसे तो दिल दुश्मन के हिलते हैं। I say stop this nonsense or you shall face the consequences. These Indians will never understand until we teach them a lesson. Officers, लाठी चार्ज! रुक जाओ, ये अहिंसा की लड़ाई है, हम पलट कर वार नहीं करेंगे। सत्य और अहिंसा की इस जंग में चाहे कितनी भी मुश्किलें आए, पर हम कभी हार नहीं मानेंगे। चाहे अंगारे पर के बिजली गिरे, अकेला नहीं होगा यारा मेरे। कोई मुश्किल हो या हो कोई मोर्चा, साथ हर मोड़ पर होंगे साथी तेरे। हमारी एकता ही हमारी सबसे बड़ी ताकत है, देखना एक दिन हम जरूर जीतेंगे। जीत की जो तस्वीर बनाने हम निकले हैं, लहू से हमको उसमें रंग भरना है। साथी मैंने अपने दिल में अब ये ठान लिया है, या तो अब करना है या तो अब मरना है। इंकलाब जिंदाबाद। और देखते ही देखते जो यात्रा 78 लोगों से शुरू हुई थी, उसमें अब जुड़ चुके थे 50,000 से भी ज्यादा भारतवासी। और फिर आया वो ऐतिहासिक दिन 6 अप्रैल 1930, जब महात्मा गांधी पहुंचे दांडी तट पर। मैं मोहनदास करमचंद गांधी ब्रिटिश सरकार द्वारा लगाए इस नमक के कानून का विरोध करता हूं। तेरा हिमालय आकाश छूले, बहती रहे तेरी गंगा, ऊंचा हो
माँ से है माटी, माँ से है माथा, माथे पे माटी सजा के चले। माए चलती रहे बेखौफ हवाएं, लहरा के झूमे तिरंगा। आजाद रहे आबाद रहे तू, तारों को झूमे तिरंगा। माँ से है माटी, माँ से है माथा, माथे पे माटी सजा के चले। माए चलती रहे बेखौफ हवाएं, लहरा के झूमे तिरंगा। आजाद रहे आबाद रहे तू, तारों को झूमे तिरंगा। ಒಂದು ಮುಷ್ಟಿ ಉಪ್ಪು ಒಂದು ಮಹಾನ್ ಹೋರಾಟ. ಉಪ್ಪಿನ ಮೇಲೆ ಹಾಕಿದ್ದ ಅನ್ಯಾಯಕರ ತೆರಿಗೆಯ ವಿರುದ್ಧ ಮಹಾತ್ಮ ಗಾಂಧೀಜಿಯವರು ಕೈಗೊಂಡ ಉಪ್ಪಿನ ಸತ್ಯಾಗ್ರಹ ಕೇವಲ ಉಪ್ಪಿಗಾಗಿ ನಡೆದ ಹೋರಾಟವಾಗಿರಲಿಲ್ಲ. ಅದು ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು ನಮ್ಮ ಹಕ್ಕಿಗಾಗಿ ನಡೆದ ಅಹಿಂಸ ಹೋರಾಟವಾಗಿತ್ತು. ಕೈಯಲ್ಲಿ ಆಯುಧವಿರಲಿಲ್ಲ, ಮನದಲ್ಲಿ ದ್ವೇಷವಿರಲಿಲ್ಲ, ಆದರೆ ಹೃದಯದಲ್ಲಿ ದೇಶಪ್ರೇಮ ಇತ್ತು. सुनो गौर से दुनिया वालों, बुरी नजर ना हम पे डालो। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। हमने कहा है तुम भी कहो, हमने कहा है जो तुम भी कहो। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। ನಮ್ಮ ಭಾರತ ಸದಾ ಶಾಂತಿ, ಏಕತೆ ಮತ್ತು ಪ್ರಗತಿಯ ದಾರಿಯಲ್ಲಿ ಸಾಗಲಿ. ನಮ್ಮ ದೇಶದ ವೈವಿಧ್ಯತೆಯಲ್ಲಿ ಏಕತೆ ಸದಾ ಹೀಗೆ ಕಂಗೊಳಿಸಲಿ. ಭಾರತ ನಮ್ಮ ಹೆಮ್ಮೆ, ಭಾರತ ನಮ್ಮ ಉಸಿರು, ಭಾರತ ನಮ್ಮ ತಾಯಿ. ನಮ್ಮ ದೇಶವನ್ನು ಗೌರವಿಸೋಣ, ನಮ್ಮ ದೇಶದ ಏಕತೆಯನ್ನು ಕಾಪಾಡೋಣ, ನಮ್ಮ ಭಾರತವನ್ನು ಮತ್ತಷ್ಟು ಹೆಮ್ಮೆ ಪಡೆಯುವಂತೆ ಮಾಡೋಣ. 19वीं शताब्दी भारत में नमक बनाने. ಧನ್ಯವಾದಗಳು ಮಕ್ಕಳೇ. ಅಲ್ಲೇ ನಿಂತುಕೊಳ್ಳಿ. ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿದಂತಹ ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಮಾನ್ಯ ಸಹಾಯಕ ಆಯುಕ್ತರು, ಮಾನ್ಯ ತಹಶೀಲ್ದಾರರು, ಮಾನ್ಯ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಮಾನ್ಯ ಪೌರಾಯುಕ್ತರು, ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿ ಇವರೆಲ್ಲರಲ್ಲೂ ಕೂಡ ಕೇಳಿಕೊಳ್ತಾ ಇದ್ದೇನೆ, ವೇದಿಕೆಗೆ ಬಂದು ಈ ಮಕ್ಕಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಶಿಕ್ಷಕರು ಕೂಡ ಮಕ್ಕಳನ್ನು ನೃತ್ಯ ಪ್ರಕಾರವನ್ನು ಕಲಿಸಿಕೊಟ್ಟಂತಹ ಶಿಕ್ಷಕರು ಕೂಡ ಬಂದು ಅಭಿನಂದನೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತಹ ರೂಪಕವನ್ನು ಪ್ರದರ್ಶನ ಮಾಡಿದ್ದಂತಹ ಸಂತ ಫಿಲೋಮಿನಾ ಅನುದಾನಿತ ಪ್ರೌಢಶಾಲೆ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಬರುತ್ತಾ ಇರುವವರು ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ಇವರು. ಕೊನೆಯ ಈ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಪ್ರದರ್ಶನ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ಈ ವಿದ್ಯಾರ್ಥಿಗಳಿಂದ ಜಯತು ಜಯತು ಭಾರತ್, ಭಾರತ್ ಹಮ್ಕೋ ಜಾನ್ ಸೆ ಪ್ಯಾರಾ ಹೇ,
ಏಕ್ ತೇರಾ ನಾಮ್ ಹೇ ಸಾಜಾ ಈ ಹಾಡುಗಳಿಗೆ ನೃತ್ಯ ಪ್ರದರ್ಶನವನ್ನು ಮಾಡಲಿದ್ದಾರೆ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. 632 ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಈ ಸಂಸ್ಥೆ ಕೇವಲ ಬಾಲಕಿಯರಿಗೆ ಮಾತ್ರ ಹೈಸ್ಕೂಲ್ ವಿಭಾಗದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದೆ. 8, 9, 10ನೇ ತರಗತಿಯಲ್ಲಿ 636 ಬಾಲಕಿಯರು ಇಲ್ಲಿ ವ್ಯಾಸಂಗ ಪಡಿತಾ ಇದ್ದಾರೆ. ಈ ಸ್ವಾತಂತ್ರ್ಯ ದಿನಾಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಪ್ರದರ್ಶನ ಇದೀಗ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು ಇವರಿಂದ. इतिहास का मैं आईना हूं, तहजीब का रंग सुनहरा हूं. गंगा जमुना मेरी आंखें, मैं नए भारत का चेहरा. मैं कल भी था, मैं आज भी हूं, मैं नवयुग का अंदाज भी हूं. सारी दुनिया का घर मुझ में, इस मिट्टी का आदर मुझ में, मैं देशभक्त भी गहरा हूं. मैं नए भारत का चेहरा, मैं नए भारत का चेहरा. मैं बेटी की मुस्कान में हूं, मैं नारी के सम्मान में हूं. मैं बेटी की मुस्कान में हूं, मैं नारी के सम्मान में हूं. विज्ञान में और किसान में हूं, हर वीर में और जवान में हूं. मैं सीमाओं का पहरा हूं, मैं नए भारत का चेहरा हूं. मैं नए भारत का चेहरा हूं, मैं नए भारत का चेहरा हूं. मैं नए भारत का चेहरा हूं, मैं नए भारत का चेहरा हूं. जयतु जयतु भारतम्, जयतु जयतु भारतम्. विश्व प्रेम की ओर चदरिया जगा हुआ भारत है ये. विश्व प्रेम की ओढ़ चदरिया, विश्व प्रेम की ओढ़ चदरिया सच्चे सुर में गाता है. एक सुरीली आशा लेकर सूरज नए उगाता है.
विश्व प्रेमीर चादर ढेके शुक्लिर शूरे गानाए செந்தமிழ்வானில் புதிய புவிடியில் ஆயிரமாதவன் தோன்றிடுதே विश्व प्रेमाची ओढून चादर खऱ्या सुरांनी गातावे एक सुनेली आशा लईने सूरज नवो गाड़े जे जागा हुआ भारत है ये 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 जय तू भारत जय तू भारत वसुधैव कुटुम्बकम् भारतम् जय तू भारतम् लिख देंगे आशाएं श्वास मेरी प्राण मेरा तू ही मेरा मन बस तू ही है प्रेम मेरा पहला और प्रथम धर्मधात्री कर्मधात्री जन्मधात्री कई मानवणोधार कोसे अंकितमौता सुर अनेक स्वर अनेक एक है धड़कन शब्द सारे भाव सारे हैं तुझे अर्पण सर्व तेरे एक कोई तड़कन भक्त मोर श्रद्धा मोर तू मते अर्पण प्रेम का मृदंग रंग एकता का तू युगों युगों से एक छंद साधना का तू ಎಲ್ಲವನ್ನ ಸೇರಿ ಮಿಡಿವ ಪ್ರೇಮನಾದನಿ ಯುಗ ಯುಗಗಳ ಸಾಧನೆಯ ಶಿಖರನಾದನಿ तेरी शान तू महान ज्योति तू किरण पवन पवन गगन गगन करे तुझे नमन ಆರಮಾಡುನಿ ಗಡಾವಿಳತ್ತುನಿ ನಿವಾಡ ಭೂಮಿ ನಿಂದೆ ಮುಂದೆ ಕುಂಬಿಡುನಿ ಜಯ ತೋ ಭಾರತಂ ಜಯ ತೋ ಭಾರತಂ वसुधैव कुटुम्बकम् भारतम जय तू भारतम् जागल हमार भारत है एक जागे उठो भारत सजो आज जागृत हम भारत कारी इंडिया बाजार बिठो जय तू भारतम् जय तू भारतम् वसुधैव कुटुम्बकम् भारतम जय तू भारतम् न्याय न्याय वक्त लिखने सब आशाएं तमसो मा ज्योतिर्गमय अंधकार को जीते मन यही प्रार्थना करता भारत विजयी भव मानव जीवन विश्व प्रेम की ओर चढ़ विश्व प्रेम की आड़ जनरिया जय तू भारत जय तू भारत वसुधैव कुटुम्बकम् जय तू भारत खोलेंगे लिख देंगे आशाएं जय तू भारत भारत हमको जान से प्यारा है सबसे न्यारा गुलिस्तां हमारा है भारत हमको जान से प्यारा है सबसे न्यारा गुलिस्तां हमारा है सदियों से भारत भूमि दुनिया की शान है भारत माँ की रक्षा में जीवन कुर्बान है भारत हमको जान से प्यारा है सबसे न्यारा गुलिस्तां हमारा है